ಮಗ ತಂಜಿ ತೊಟ್ಟೆ ನೀರು ಮಗತ್ ದೇತ್ತಾಳು ಓಲ ಮೂಡಾಯಿ ಸುರಜಾಪೋ ಓ ಪಡ್ಡೋಯೇ ಚಂದ್ರ ಜಾಪೋ ದೇವರ ಕರಿತೋನು ನಮಸ್ಕಾರ ಸ್ನೇಹಿತರೆ. ಇವತ್ತು ಭೂತಗಳ ಅದ್ಭುತ ಜಗತ್ತಿನಲ್ಲಿ ಭೂತಗಳಿಗೆ ನೇರವಾಗಿ ಸಂಬಂಧಪಡದ ಆದರೆ ತುಳು ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವಂತಹ ಒಂದು ವಿಶಿಷ್ಟ ಪಾಡ್ದನದ ಕುರಿತು ಮಾಹಿತಿಯನ್ನ ನಾವು ಕೊಡ್ತೇವೆ. ಪಾಡ್ದನ ಅಂತ ಹೇಳಿದಾಗ ನಮಗೆ ಮೊದಲಿಗೆ ನೆನಪಾಗುವುದು ಸಿರಿಪಾಡ್ದನ. ತುಳುನಾಡಿನಲ್ಲಿ ಸಿರಿಪಾಡ್ದನದ ಸ್ಥಾನ ಬಹಳ ಎತ್ತರದ್ದು. ಸಿರಿ ಬಹಳ ತುಳುನಾಡಿನ ಸ್ತ್ರೀಯರ ಪ್ರತೀಕವಾಗಿ ಸ್ವಾಭಿಮಾನದ ಸಂಕೇತವಾಗಿ ಮೆರೆದಂತಹ ಅತಿ ದೀರ್ಘ ಕಾವ್ಯ ಸಿರಿಪಾಡ್ದನ. ಆದರೆ ಸಿರಿಪಾಡ್ದನ ಮಾತ್ರವಲ್ಲದೆ ತುಳುನಾಡಿನಲ್ಲಿ ಅನೇಕ ಪಾಡ್ದನಗಳಿವೆ. ಕೋಟಿ ಚೆನ್ನಯ್ಯ ಪಾಡ್ದನ, ಕೋಟೆದ ಬಗ್ಗು ಪಾಡ್ದನ, ಕೊರಗ ಪಾಡ್ದನಿಯ ಪಾಡ್ದನ, ಹೀಗೆ ಅನೇಕ ದೈವಗಳ ಪಾಡ್ದನ ಇದೆ. ಅಲ್ಲದೆ ಅನೇಕ ಲೌಕಿಕ ಪಾಡ್ದನಗಳು ಕೂಡ ಇವೆ. ಇಲ್ಲಿ ಹೆಣ್ಣಿನ ಬದುಕಿನ, ತುಳುನಾಡಿನ ಸಮಾಜದ ಅನೇಕ ಅಂಶಗಳು ಅಭಿವ್ಯಕ್ತಗೊಳ್ತಾ ಸಾಕ್ತವೆ. ಅಂತಹ ಒಂದು ಅಪರೂಪದ ಪಾಡ್ದನ ಜಾಯಿಲ ಬಂಗೇತಿ ಪಾಡ್ದನ. ಈ ಪಾಡ್ದನವನ್ನ ಮೊದಲು ನನಗೆ ನೀಡಿದವರು ಶಾರದಾಜಿ ಬಂಗೇರ. ನಂತರದ ದಿವಸಗಳಲ್ಲಿ ಬಾಳಿಲದ ಗುಲಾಬಿ ಅಜಲ್ತಿ ಹಾಗೂ ವಾರಿಜ ಅಜಲ್ತಿಯವರು ಈ ಪಾಡ್ದನವನ್ನ ಹಾಡಿದ್ದಾರೆ. ಇಲ್ಲಿ ಮೂಲ ಕಥೆ ಒಂದೇ ಇದ್ರೂ ಕೂಡ ಆ ಪಾಡ್ದನ ನಿರೂಪಣೆಯಲ್ಲಿ ತುಸು ಭಿನ್ನತೆ ಇದೆ. ಈ ಕಥೆಯ ಪ್ರಕಾರ ಕನರಾಯ ಗೂಡಿನಲ್ಲಿ ಕನರಾಯ ಬಂಗೇರರು ಇರ್ತಾರೆ. ಆತ ಬಹುಶಃ ತುಂಡರಸನು, ಒಂದು ಬಾರಿಕೆ ಗುತ್ತಿನ ಒಡೆಯನೋ ಏನೋ ಆಗಿರ್ಬೇಕು. ಆತನಿಗೆ ಬಹಳ ಪ್ರೀತಿಯ ಒಂದು ಸೊಸೆ ಹುಡ್ತಾಳೆ, ತಂಗಿಗೆ ಒಬ್ಬ ಮಗಳು ಹುಡ್ತಾಳೆ. ಆಕೆಯೇ ಜಾಯಿಲ ಬಂಗೇತಿ. ಈ ಮಗು ಹುಟ್ಟಿ 30 ದಿವಸ ಆಗುವಷ್ಟರಲ್ಲಿ ತಾಯಿಯ ಹಾಲನ್ನು ಕುಡಿಯುವಂತ ಸಂದರ್ಭದಲ್ಲಿ ತಾಯಿಗೆ ಅಳಿಯಂತ್ರ ಆಗ್ತದೆ ಅಂತ ಹೇಳ್ತಾರೆ. ಅಳಿಯಂತಂದ್ರೆ ತಾಯಿ ಮರಣಿಸ್ತಾಳೆ. ನಂತರ ತಂದೆ ಕೈಯಲ್ಲಿ ಉಪ್ಪು ಅನ್ನವನ್ನ ಕೊಟ್ಟು ಸಾಕುವ ಕಾಲದಲ್ಲಿ ಸಂದೆ ಕೂಡ ಸತ್ತು ಹೋಗ್ತಾನೆ. ಇಂಥ ಸಂದರ್ಭದಲ್ಲಿ ಕನರಾಯ ಬಂಗೇರರು ಈ ಮಗುವನ್ನ ತಂದು ತಾನು ಸಾಕಿಕೊಳ್ತಾರೆ. ಮನೆಗೆ ಬರುವಾಗ್ಲೇ ಕನರಾಯ ಬಂಗೇರರ ಮಡದಿಗೆ ಇದು ಇಷ್ಟ ಆಗುದಿಲ್ಲ. ಆಗ ಅವಳು ಹೇಳ್ತಾರೆ, ಪುಚ್ಚೆ ಸತ್ತಿತು ಅಂದ್ರೆ ಬೆಕ್ಕು ಸತ್ತಿದೆ, ಆ ಪುಚ್ಚೆ ಸೈತೆಂದು ಪುಚ್ಚದ ಸಂಸಾರಲ ಬತ್ತಂದು, ಬೆಕ್ಕು ಸತ್ತಿದೆ, ಬೆಕ್ಕಿನ ಸಂಸಾರ ಕೂಡ ಬಂತು ಅಂತ ಅವಳ ಅಸಮಾಧಾನದಿಂದ ಹೇಳ್ತಾಳೆ. ಆದ್ರೆ ಕನರಾಯ ಬಂಗೇರರು ಮಾತ್ರ ತಮ್ಮ ಸೊಸೆಯನ್ನ ಬಹಳ ಮುದ್ದಿನಿಂದ ಸಾಕ್ತಾರೆ. ಅವಳಿಗೆ ಕೈಯಲ್ಲಿ ಅನ್ನವನ್ನ ತುತ್ತನ್ನ ಇಟ್ಟು ಸಾಕ್ತಾರೆ. ದೊಡ್ಡವಳಾಗ್ತಾ ಬಂದಾಗ ಕಾಲ್ಗೆಜ್ಜೆ ಮಾಡಿಸ್ತಾರೆ, ಕೈಗೆ ಬಳೆಯನ್ನ ಮಾಡಿಸ್ತಾರೆ, ಕೊರಳಿಗೆ ಸರವನ್ನ ಮಾಡಿಸ್ತಾರೆ. ಬಹಳ ಪ್ರೀತಿಯಿಂದ ಸಾಕ್ತಾರೆ. ರೇಷ್ಮೆ ಲಂಗವನ್ನ ಹೊಲಿಸ್ತಾರೆ. ಅವಳು ಸುಮಾರು 7-8 ವರ್ಷ ಆಗುವವಳೆ ಅವಳು ಗೆರಟೆಯಲ್ಲಿ ಆಟ ಆಡ್ತಾ ಇರ್ತಾಳೆ, ಮಣ್ಣನ್ನ ಹಾಕಿ. ಆಗ ಕನರಾಯ ಬಂಗೇರರು ಕರೆದು ಹೇಳ್ತಾಳೆ, ನೋಡು ಮೊಗಳೇ, ನೀನು ಹೀಗೆ ಆಟ ಆಡ್ತಾ ಕಾಲ ಕಳೆದ್ರೆ ಆಗ್ಲಿಕ್ಕಿಲ್ಲ. ನೀನ್ ದೊಡ್ಡವಳಾಗ್ತಾ ಇದ್ಯಾ, ಇನ್ನು ಅಡಿಗೆ ಕೆಲಸವನ್ನ ಕಲಿಬೇಕು, ಮನೆ ಕೆಲಸವನ್ನೆಲ್ಲ ಕಲಿಬೇಕು ಅಂತ ಹೇಳ್ತಾಳೆ. ಮಾವನ ಆಣತಿಯಂತೆ ಮಗು ಆಟವನ್ನ ಬಿಟ್ಟು ಎಲ್ಲ ಕೆಲಸವನ್ನ ಕಲಿತದೆ. ಮನೆಗೆ ಬರ್ತಾಳೆ, ಬೆಳಗ್ಗೆ ಏಳ್ತಾಳೆ, ಬಾವಿಯ ಕಟ್ಟೆಗೆ ಹೋಗ್ತಾಳೆ, ನೀರನ್ನ ಎಳೆದು ತರ್ತಾಳೆ. ಈ ಭಾಗದ ಹಾಡನ್ನ ಇಲ್ಲಿ ಗುಲಾಬಿ ಅಜಲ್ತಿ ಹೇಳಿದ್ದನ್ನ ನಾವು ನಿಮಗೆ ತೋರಿಸಿದ್ದೇವೆ. ಈ ರೀತಿ ಅವಳು ಬೆಳೆದು ದೊಡ್ಡವಳಾಗ್ತಾ ಇರ್ತಾಳೆ. ಅತ್ತೆಗೆ ಎಲ್ಲ ರೀತಿಯಲ್ಲಿ ಸಹಾಯವನ್ನ ಮಾಡ್ತಾ ಇರ್ತಾಳೆ. ಆದ್ರೂ ಕೂಡ ಅತ್ತೆಗೆ ಒಂಚೂರು ಅಸಮಾಧಾನವೇ ಇರ್ತದೆ. ತನ್ನದಲ್ಲದ ಸಂಸಾರವನ್ನ ಯಾಕೆ ಸಾಕ್ಬೇಕು, ತಮಗಿಲ್ಲದ ತಲೆನೋವು ಯಾಕೆ ಅಂತ ಹೇಳ್ತಿರ್ತಾರೆ. ವಾಸ್ತವದಲ್ಲಿ ಅವರಿಗೆ ಮಕ್ಕಳಿರುವುದಿಲ್ಲ. ಆದ್ರೂ ಕೂಡ ಈ ಮಗುವಿನ ಬಗ್ಗೆ ಅಕ್ಕರ ಅಷ್ಟೇ ಅತ್ತೆಗೆ ಇರುವುದಿಲ್ಲ. ಆದ್ರೆ ಮಾವನಿಗೆ ಅತಿಯಾದ ಕೊಂಡಾಟದ ಸೊಸೆಯಾಗಿ ಇವಳು ಬೆಳಿತಾಳೆ. ಮತ್ತೆ 1-2 ವರ್ಷ ಮುಂದೆ ಹೋಗ್ತದೆ. ವಯೋಸಹಜವಾಗಿ ಆಕೆ ಋತುಮತಿ ಆಗ್ತಾಳೆ. ನಮ್ಮ ತುಳುನಾಡಿನಲ್ಲಿ ಹಿಂದೆ ಋತುಮತಿ ಆಗುವ ಮುಂಚೆ ಮದುವೆ ಆಗದಿದ್ರೆ ಅಂತಹ ಹೆಣ್ಣು ಮಕ್ಕಳನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಡುವ ಪದ್ಧತಿ ಇತ್ತಂತೆ. ಅಲ್ಲಿ ಕಾಡು ಪ್ರಾಣಿಗಳು ತಿಂದು ಅಥವಾ ಹಸಿವೆಯಿಂದ ಆಕೆ ಸಾಯ್ಬೇಕಾಗಿತ್ತು. ಇಂತಹ ದುರಂತ ಕಥಾನಕಗಳು ಹಲವು ಇವೆ. ಮಧುರೆಗೆ ಒಂದು ಪಾಠದಲ್ಲಿದೆ. ಮುಂದಿನ ದಿವಸಗಳಲ್ಲಿ ಅದರ ಕಥೆಯನ್ನು ಕೂಡ ನಾನು ಹೇಳ್ತೇನೆ. ಅದೊಂದು ಕ್ರೂರ ಪದ್ಧತಿ ಇದೆ ಅಂತ ಭಾವಿಸಿದ್ರೆ ಅದರಂತೆ ಇರುವಂತಹ ಇನ್ನೊಂದು ಕ್ರೂರ ಪದ್ಧತಿ ಕೂಡ ತುಳುನಾಡಿನಲ್ಲಿ ಇತ್ತು. ಅದು ಯಾವುದು ಅಂತ ಹೇಳಿದ್ರೆ ಅದೇ ಈ ಹುಡುಗಿ ಋತುಮತಿ ಆಗ್ತಾಳೆ. ಅವಳ ಅಶುಭ ಗಳಿಗೆಯಲ್ಲಿ ಋತುಮತಿ ಆಗ್ತಾಳೆ. ಮಂಗಳವಾರದ ದಿವಸ ಅಮಾವಾಸ್ಯೆಯ ಫಲದಲ್ಲಿ ಋತುಮತಿ ಆಗ್ತಾಳೆ ಅಂತ ಪಾಡ್ದನ ಹೇಳ್ತಾರೆ. ಬಹುಶಃ ಅಮಾವಾಸ್ಯೆಯಂದು ಮಂಗಳವಾರ ಅಮಾವಾಸ್ಯೆಯಂದು ಆಕೆ ಋತುಮತಿ ಆಗ್ತಾಳೆ.
ಇದೇ ಕಾರಣಕ್ಕೆ ಅತ್ತೆ ಮಾವನಲ್ಲಿ ತನ್ನ ಗಂಡನಿಗೆ ಹೇಳ್ಕೊಡ್ತಾಳೆ, ಅಮಾವಾಸ್ಯೆ ಫಲದಲ್ಲಿ ಹುಟ್ಟಿದಂತ ಮಗುವನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳ್ತಾಳೆ. ಬಲವಂತವಾಗಿ ಅವಳನ್ನ ಮನೆಯಿಂದ ಹೊರಗೆ ಹಾಕ್ತಾಳೆ. ಮಾವನಿಗೆ ಏನು ಮಾಡ್ಲಿಕ್ಕಾಗುದಿಲ್ಲ. ತನ್ನ ಸೊಸೆಯನ್ನ ಹೊರಗೆ ಹಾಕುವಾಗ ಕಣ್ಣೀರಿಡುತ್ತಾ ಆತ ನೋಡ್ತಾನೆ. ಅದನ್ನು ಬಿಟ್ಟು ಆತನಿಗೆ ಏನು ಮಾಡ್ಲಿಕ್ಕೂ ಆಗುದಿಲ್ಲ. ಯಾಕೆಂದ್ರೆ ಆ ಫಲ ಹಾಗೆ ಹೇಳ್ತದೆ, ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತ. ಜಾಯಿಲ ಬಂಗೇತಿಗೆ ತನ್ನ ತಾಯಿಯ ಒಂದು ಸೀರೆಯನ್ನ ಹೋಗುವಾಗ ಬಿಸಾಡಿರ್ತಾಳೆ ಅವಳ ಅತ್ತೆ. ಆ ತಾಯಿಯ ಸೀರೆಯನ್ನು ತಲೆಗೆ ಹೊದೆದುಕೊಂಡು ಜಾಯಿಲ ಬಂಗೇತಿ ಅಳ್ತಾ 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 ಎಲ್ಲೋ ನಡೆದುಕೊಂಡು ಹೋಗ್ತಾಳೆ. ಒಂದ್ ಕಡೆ ಸುಸ್ತಾಗಿ ಒಂದು ತೆಂಗಿನ ಮರದ ಅಡಿಯಲ್ಲಿ ಕುಳಿತುಕೊಳ್ತಾಳೆ. ಬಹಳ ಸುಂದರ ಹುಡುಗಿ ಇವಳು. ಅದನ್ನ ಕೆಲಸದವರು ಯಾರೋ ಎಲ್ಲ ಬಂದು ಹೆಣ್ಣು ಮಕ್ಕಳು ನೋಡ್ತಾರೆ, ನೇಜಿ ಕೆಲಸಕ್ಕೆ ಬಂದವರೆಲ್ಲ. ಬಹಳ ಸುಂದರಿಯಾದಂತ ಒಂದು ಹೆಣ್ಣು ಮಗು, ಬಹಳ ತೇಜಸ್ಸಿನ ಮಗು ತೆಂಗಿನ ಮರದ ಅಡಿಯಲ್ಲಿ ಬಂದು ಕೂತಿದೆ ಅಂತ ಆ ಮನೆಯ ಒಡತಿಗೆ ಹೋಗಿ ಹೇಳ್ತಾಳೆ. ಆ ಮನೆಯ ಒಡತಿ ಅದನ್ನ ನೋಡಿಕೊಂಡು ಬರ್ತಾಳೆ. ಈ ಜಾಯಿಲ ಬಂಗೇತಿಯ ಕಥೆಯನ್ನು ತಿಳಿದು ಬಹಳ ನೋವಾಗ್ತದೆ ಅವಳಿಗೆ. ಆಕೆ ಶ್ರೀಮಂತ ಜಮೀನ್ದಾರಿ ಹೆಂಗಸು. ಬಹುಶಃ ಒಂದು ಗೂಡು ಕೂಡ ಅವರಲ್ಲಿ ಇರ್ತದೆ. ಅವಳು ಆ ಮಹಿಳೆ ಈ ಜಾಯಿಲ ಬಂಗೇತಿಯನ್ನ ಪ್ರೀತಿಯಿಂದ ತನ್ನ ಮನೆಗೆ ಕರ್ಕೊಂಡೋಗಿ ಸಾಕಿಕೊಳ್ತಾಳೆ. ಅವಳು ಪ್ರಾಪ್ತ ವಯಸ್ಸಾಗುವಷ್ಟರಲ್ಲಿ ತನ್ನ ಮಗ ಬೊಳ್ಳಿಲ್ಲ ಕುಮಾರನಿಗೆ ಈಕೆಯನ್ನು ಬೊಳ್ಳಿಲ್ಲ ಕುಮಾರನ ಜೊತೆಗೆ ಜಾಯಿಲ ಬಂಗೇತಿಗೆ ಮದುವೆ ಮಾಡ್ತಾಳೆ. ಅಲ್ಲಿಗೆ ಜಾಯಿಲ ಬಂಗೇತಿಯ ಕತೆ ಸುಖಾಂತ್ಯವಾಗ್ತದೆ. ಇಂತಹ ಅಪರೂಪದ ಪಾಡ್ದನಗಳು ಕೂಡ ತುಳುನಾಡಿನಲ್ಲಿದೆ. ಬಾಲೆ ಮಧುರಗೆ, ಅದೇ ರೀತಿ ಬಾಲೆ ಕನ್ಯಾಪು ಇತ್ಯಾದಿ ಅನೇಕ ಅಪರೂಪದ ಪಾಡ್ದನಗಳು ತುಳುನಾಡಿನಲ್ಲಿವೆ. ಈ ಬಗ್ಗೆ ಕೂಡ ಮುಂದಿನ ದಿವಸಗಳಲ್ಲಿ ಮಾಹಿತಿಯನ್ನು ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಬೆಂಬಲ ನಮ್ಮ ಮೇಲಿರಲಿ. ಮುಂದೆ ಕೂಡ ತುಳುನಾಡಿನ ಬೇರೆ ಬೇರೆ ಮಜಲುಗಳನ್ನ ತಿಳಿಸುವ ಸಲುವಾಗಿ, ನನಗೆ ತಿಳಿದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಸಲುವಾಗಿ ನಾನು ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.